ರಕ್ತದ ಕ್ಯಾನ್ಸರ್ನಿಂದ ಬಳಲುತ್ತಿರುವ 4 ವರ್ಷದ ಪುಟ್ಟ ಬಾಲಕನ ಚಿಕಿತ್ಸೆಯ ನೆರವಿಗಾಗಿ ಶ್ರೀ ಬ್ರಹ್ಮ ಬೈದರ್ಕಳ ಗರಡಿ ಕ್ಷೇತ್ರದಲ್ಲಿ ಅಕ್ಷಯ ಚೆಂಡೆ, ಹಿಂದೂ ಯುವ ಸೇನೆ ಅಡ್ಯಾರು ಪದವು, ರಾಮಸೇನಾ ಅಡ್ಯಾರು ಪದವು, ಸಂಗಮ್ ಗೆಳೆಯರ ಬಳಗ ಅಡ್ಯಾರು ಪದವು, ಶ್ರೀ ಮಹಾಲಿಂಗೇಶ್ವರ ದಯಾ ಫ್ರೆಂಡ್ಸ್ ಕ್ಲಬ್ ಅಡ್ಯಾರು ಪದವು, ಶ್ರೀ ಮಹಾಗಣಪತಿ ಸೇವಾ ಟ್ರಸ್ಟ್ ಮಂಗಳೂರು, ರಾಮಸೇನಾ ಕಟೀಲು, ಶ್ರೀ ಭದ್ರಕಾಳಿ ಚೆಂಡೆ ಬಳಗ ಮಂಗಳೂರು, ಅಮೃತ ಹಸ್ತ ಮುಡಿಪು, ಸ್ನೇಹ ಬಂಧು ಬಳಗ ಹಾಗೂ ಇತರ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಭವತಿ ಭಿಕ್ಷಂ ದೇಹಿ ಅಭಿಯಾನ ನಡೆದಿದೆ. ಶ್ರೀ ಬ್ರಹ್ಮ ಬೈದರ್ಕಳ ಗರಡಿ ಕ್ಷೇತ್ರದಲ್ಲಿ ನಡೆಯುತ್ತಿದ್ದ ಜಾತ್ರೋತ್ಸವದ ಸಂದರ್ಭದಲ್ಲಿ ಅಕ್ಷಯ ಚೆಂಡೆ ಆಕರ್ಷಕ ಚೆಂಡೆ ಪ್ರದರ್ಶನ ಮಾಡಿದ್ದು, ಸ್ನೇಹ ಬಂಧು ತಂಡ ವಿಶೇಷ ವೇಷದೊಂದಿಗೆ ಜನರನ್ನ ಆಕರ್ಷಿಸಿ ಬಾಲಕನ ಚಿಕಿತ್ಸೆಗೆ ನಿಧಿ ಸಂಗ್ರಹಿಸಿದ್ದಾರೆ. ಇಂದು ಕ್ಷೇತ್ರದ ಉತ್ಸವಕ್ಕೆ ಬಂದ ಭಕ್ತಾದಿಗಳು ಈ ಅಭಿಯಾನಕ್ಕೆ ಕೈಜೋಡಿಸಿ ಧನ ಸಹಾಯ ನೀಡಿ ಸಹಕರಿಸಿದ್ದಾರೆ. ಯಾಚನೆ ಕೊಡುತ್ತಿಲ್ಲ ದಯಬಂಡ ಈ ಬಾಲ್ಯಕ್ಕೋಸ್ಕರ ಅಂಚನೆ ಈ ನಮ್ಮ ತಂಡಡು ಒಂಜಿ 30 ಜನ ಬೇತೆ ಬೇತೆ ತಂಡದಲ್ಲೇ ಒಂಜಿ ಶ್ರೀ ಅಕ್ಷಯ ಚೆಂಡೆ 30 ಜನ ಅಂತ ಅಂಚನೆ ನನೊಂಜಿ 2 ಟೀಮ್ದಲ್ಲೂ ಬರಲೇರು ಭದ್ರಕಾಳಿ ಚೆಂಡೆ ಶ್ರೀ ಭದ್ರಕಾಳಿ ಚೆಂಡೆ ಅಂಚನೆ ನಮ್ಮ ಶಬರಿ ಚೆಂಡೆ ಅದೆಲ್ಲ ಪಾಲ್ಪಡೆಯರಲ್ಲೇರು ಅಂಚನೆ ಮಾತಾ ಕಲಾ ತಂಡದಗಳು ಊರೆಲ್ಲ ಸಂಘ ಸಂಸ್ಥೆಗಳ ಸಹಕಾರ ಕೊಡ್ತೇವೆ ನನ್ನಲ್ಲ ಹೊರಡು ಬಂದು ಕೇಳೋದಿಲ್ಲ ಈತೆ ಈ ಅರ್ಧ ಗಂಟೆ ಮುಟ್ಟ ನಮ್ಮ ಈ ಸಂತೆದ ಅಲ್ಪ ಒಬ್ಬ ನನಂಜಿ ಅರ್ಧ ಗಂಟೆ ರೋಡ್ದ ಒಂಜಿ ನಡುಟು ಅಲ್ಪ ಒಂಜಿ ಪರ್ಫಾರ್ಮೆನ್ಸ್ ಕೊರಿಯೇ ಇಲ್ಲ ನಮ್ಮ ಅಂಚನೆ ನಮ್ಮ ದೇವಸ್ಥಾನ ಅಟಾನೆ ಹೋಟೆಲ್ ಅಲ್ಪ ಒಂಜಿ ಅಲ್ಪಲ ಒಂಜಿ ಪ್ರಯತ್ನ ಮಾಡೋದಿಲ್ಲ. ಅಡ್ಯಾರು ಪದವು ನಿವಾಸಿಯಾದಂಥ ಶ್ರೀಯುತ ಸುರೇಶ್ ರವರ 4 ವರ್ಷದ ಮಗು ಹಲವು ದಿನಗಳಿಂದ ಹುಷಾರಿಲ್ಲದ ಕಾರಣ ಮಂಗಳೂರಿನ KMC ಹತ್ತಾವರ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದಾಗ ಅಲ್ಲಿ ಆ ಮಗುವಿಗೆ ರಕ್ತದ ಕ್ಯಾನ್ಸರ್ ಇರುವುದು ದೃಢವಾಯಿತು. ಅವರ ದೊಡ್ಡ ಮಗ ವಿಘ್ನೇಶ್ ಎಂಬವನು 22 ವರ್ಷದ, ಅವನು ವಿಕಲಚೇತನ ಆಗಿ ತಿಂಗಳಿಗೆ 8,000 ರಿಂದ 10,000 ರೂಪಾಯಿ ಆ ಮಗುವಿನ ಖರ್ಚಿಗೆ ಇದ್ದ ಕಾರಣ ಆದರೂ ಅವರು ಒಂದು ಕಷ್ಟ ಅಂತ ಬಂದವರಿಗೆ ದಾನ ಮಾಡುವಂಥ ಒಂದು ಪರಿಸ್ಥಿತಿಯಲ್ಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಇದ್ದರು. ಈ ಕೊರೋನಾದ ಸಂದರ್ಭದಲ್ಲಿ ಅವರು ಕ್ಯಾಟ್ರಿಂಗ್ ಕೆಲಸ ಮಾಡ್ತಿರುವ ಕಾರಣ ಅವರಿಗೆ ಉದ್ಯೋಗದ ಕೊರತೆಯಾದ ಕಾರಣ ಈ ಮಗುವಿಗೆ ಚಿಕಿತ್ಸೆಗೆ ಸಾಧಾರಣ 3 ವರ್ಷದ ಚಿಕಿತ್ಸೆ ಆಗಬೇಕು ಅಂತ ಹೇಳಿದ್ದಾರೆ. 4 ವರ್ಷದ ಮಗು ದರ್ಶನಿಗೆ ಚಿಕಿತ್ಸೆಗೋಸ್ಕರ ಅವರಿಗೆ ಅದಕ್ಕೆ ಬೇಕಾದಂತಹ ಹಣವನ್ನು ಒಟ್ಟುಗೂಡಿಸುವಂಥ ಕಷ್ಟದ ಪರಿಣಾಮವಾದ ಕಾರಣ ಅಡ್ಯಾರು ಪದವಿನ ಸ್ನೇಹ ಬಂಧು ಎಂಬ ತಂಡದಿಂದ ಕಳೆದ ಕೆಲವು ದಿನಗಳಿಂದ
ಸಂಪನ್ಮೂಲದ ಕ್ರೋಢೀಕರಣಕ್ಕೆ ಕೈ ಹಾಕಿದ್ವಿ. ಭವತಿ ಭಿಕ್ಷಾಂದೇಹಿ ಎಂಬ ಅಭಿಯಾನದ ಮೂಲಕ ಇಂದು ದಕ್ಷಿಣ ಕನ್ನಡದಲ್ಲಿ ಸುಪ್ರಸಿದ್ಧವಾದಂತಹ ಬ್ರಹ್ಮ ಬೈದರ್ಕಳ ಗರಡಿ ಕ್ಷೇತ್ರ ಕಂಕನಾಡಿಯಲ್ಲಿ ಬೈದರ್ಕಳ ನೇಮದ ಈ ಸುಸಂದರ್ಭದಲ್ಲಿ ಶ್ರೀ ಅಕ್ಷಯ ಚಂಡೆ ಹಾಗೂ ಸ್ನೇಹ ಬಂಧುವಿನ ಸಹಯೋಗದೊಂದಿಗೆ ಅನೇಕ ಕಾರ್ಯಕರ್ತರ ಸಮ್ಮುಖದಲ್ಲಿ ಈ ಭವತಿ ಭಿಕ್ಷಾಂದೇಹಿ ಅಭಿಯಾನವನ್ನು ಮಾಡ್ತಾ ಆ ಮಗುವಿಗೆ ಅಗತ್ಯ ಇರುವಂತಹ ಹಣವನ್ನು ಕ್ರೋಢೀಕರಿಸುವಂತಹ ಒಂದು ಕೈಂಕರ್ಯಕ್ಕೆ ಕೈ ಹಾಕಿದ್ದೇವೆ. ಈ ಕೆಲಸಕ್ಕೆ ತಮ್ಮೆಲ್ಲರ ನೆರವಿರಲಿ ಅಂತ ಈ ಸಂದರ್ಭದಲ್ಲಿ ನಾವೆಲ್ಲರಲ್ಲೂ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇವೆ. ಹಾಗೆಯೇ ಆ ಮಗುವಿಗೆ ಮುಂದಕ್ಕೂ ಚಿಕಿತ್ಸೆಗೋಸ್ಕರ ತುಂಬ ಹಣದ ಅವಶ್ಯಕತೆ ಇರುವ ಕಾರಣ ಸಹಕರಿಸುವ ಮನಸ್ಸಿರುವಂತಹ ದಾನಿಗಳು ಮುಖತಃ ಅವರನ್ನು ಭೇಟಿಯಾಗಬಹುದು, ಅವರ ಮನೆಗೆ ಬಂದು ಅವರನ್ನು ಸಂಪರ್ಕಿಸಬಹುದು, ಅಥವಾ ಅವರ ಅಕೌಂಟು ನಂಬರ್ ಇದೆ, ಆ ಅಕೌಂಟ್ ನಂಬರ್ಗೂ ವರ್ಗಾಯಿಸುವ ಮೂಲಕ ಆ ಮಗುವಿನ ಚಿಕಿತ್ಸೆಗೆ ಎಲ್ಲರೂ ಸಹಕರಿಸಬೇಕು ಅಂತ ಈ ಮೂಲಕ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇವೆ.